ಹಾಯ್ ಎಲ್ರಿಗೂ ವೆಲ್ಕಮ್ ದ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಇದು ನಿನ್ನೆದು ರೆಸಿಪಿ. ನಾನಿವತ್ತು ನಿನ್ನೆ ಹಾಕ್ಲಿಕ್ಕೆ ಆಗಲಿಲ್ಲ, ಅದಕ್ಕೋಸ್ಕರ ನಾನು ಇವತ್ತು ವಿಡಿಯೋ ಹಾಕ್ತಿದ್ದೇನೆ. ಇದು ಚಿಕನ್ ಫ್ರೈ ಮಾಡ್ತಾ ಇದ್ದೇನೆ. ಅದನ್ನು ನಾನು ಹೇಗೆ ಮಾಡಿದೆ ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ. ಇದಕ್ಕೆ ನಾನು ಒಂದು ದೊಡ್ಡ ತುಂಡು ಶುಂಠಿ ತಗೊಂಡು ಅದರದ್ದು ಚೆನ್ನಾಗಿ ಸಿಪ್ಪೆಲ್ಲ ತೆಗೆದು ಕ್ಲೀನ್ ಮಾಡಿ ಹಾಕ್ತೇನೆ. ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ತುಂಬ ಹಾಕಿದರೆ ಒಳ್ಳೆಯದಾಗುತ್ತೆ, ಅದರದ್ದು ಫ್ಲೇವರು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ದೊಡ್ಡ ತುಂಡು ಶುಂಠಿ ಹಾಕ್ತಾ ಇದ್ದೇನೆ. ಈ ಥರ ಫ್ರೈ ಮಾಡಿದರೆ ಚಿಕನ್ ಕಬಾಬ್ಗಿಂತಲೂ ಚೆನ್ನಾಗಿರುತ್ತೆ. ಬೇಕಾದರೆ ಮಾಡಿ ಟ್ರೈ ಮಾಡಿ ನೋಡಿ. ಈಗ ನಾನು ಕಾಯಿ ಮೆಣಸನ್ನು ತಗೊಂಡಿದ್ದೇನೆ. ಅದರಲ್ಲಿ ಖಾರ ಇಲ್ಲ ಮೆಣಸು, ಅದಕ್ಕೋಸ್ಕರ ನಾನು ಸ್ವಲ್ಪ ತಗೊಳ್ತಾ ಇದ್ದೇನೆ. ಇದರಲ್ಲಿ 11 ಕಾಯಿ ಮೆಣಸುಂಟು, 12 ಕಾಯಿ ಮೆಣಸುಂಟು. ಆಮೇಲೆ ಬೆಳ್ಳುಳ್ಳಿ ನಾನು 5 ಪೀಸ್ ಹಾಕಿದ್ದೇನೆ, ದೊಡ್ಡದು 5 ಪೀಸ್ ಬೆಳ್ಳುಳ್ಳಿ ಹಾಕಿದ್ದೇನೆ. ಇದನ್ನು ಕಾಯಿ ಮೆಣಸನ್ನು ಕ್ಲೀನ್ ಮಾಡಿ ಹಾಕ್ಕೊಳ್ತೇನೆ. ಇದು ಸ್ವಲ್ಪ ಕೂಡ ಖಾರ ಇಲ್ಲ ಇದು, ಅದಕ್ಕೋಸ್ಕರ ನಾನು ತುಂಬ ತಗೊಂಡಿದ್ದೇನೆ. ಚಿಕನ್ ಮಾತ್ರ ಇರೋದು ಸ್ವಲ್ಪ, ಅದಕ್ಕೆ ನಾನು ಅಷ್ಟು ಕಾಯಿ ಮೆಣಸು ತಗೊಂಡಿದ್ದೇನೆ ನಾನು. ಇದನ್ನು ಮಿಕ್ಸಿ ಜಾರ್ಗೆ ಈಗ ಹಾಕ್ಕೊಂಡು ನಾನು 1 ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಡಿದ್ದೇನೆ. ಆಮೇಲೆ ನಾನು ಇದಕ್ಕೆ ಚಿಕ್ಕ ಸ್ಪೂನಲ್ಲಿ ನೋಡಿ 1 ಸ್ಪೂನಷ್ಟು ನಾನು ಕೊತ್ತಂಬರಿ ತಗೊಂಡಿದ್ದೇನೆ, ಕೊತ್ತಂಬರಿ ಬೀಜ. ಆಮೇಲೆ 1/4 ಸ್ಪೂನಷ್ಟು ಸಾಸಿವೆ ತಗೊಂಡಿದ್ದೇನೆ. ಆಮೇಲೆ ಚಿಕ್ಕ ಸ್ಪೂನಲ್ಲಿ ನಾನು ಗರಂ ಮಸಾಲೆ ಹಾಕಿ ಗ್ರೈಂಡ್ ಮಾಡಿ ತಂದಿದ್ದೇನೆ ನೋಡಿ. ಈಗ ನೋಡಿ ಗ್ರೈಂಡ್ ಆಗಿದೆ. ಇದನ್ನು ನಾನು ಒಂದು ಬಟ್ಟಲಿಗೆ ಹಾಕ್ತೇನೆ, ಯಾಕಂದರೆ ಅದು ಮಿಕ್ಸ್ ಮಾಡಲಿಕ್ಕೆ ಚೆಂದ ಆಗ್ತದೆ. ಅದಕ್ಕೆ ನಾನು ಒಂದು ಚಿಕ್ಕ ಬಟ್ಟಲಿಗೆ ಹಾಕ್ಕೊಂಡಿದ್ದೇನೆ ನಾನು ಇದನ್ನು. ಇದಕ್ಕೆ ನಾನು 1 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ತೇನೆ ನೋಡಿ, 1 ಸ್ಪೂನು ಕಾರ್ನ್ಫ್ಲೋರು. ಆಮೇಲೆ 1.5 ಸ್ಪೂನಷ್ಟು ಮೈದಾ ಹಾಕ್ಕೊಳ್ತೇನೆ. ಚೆನ್ನಾಗಿ ಕೋಟಿಂಗ್ ಎಲ್ಲ ಚೆನ್ನಾಗಿ ಆಗುತ್ತೆ, ಅದಕ್ಕೋಸ್ಕರ ನಾನು ಮೈದಾ ಹಾಕ್ತೇನೆ. ಆಮೇಲೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ನೋಡಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ನಾನು ಫುಲ್ಲು. ಇದು ಪೇಸ್ಟ್ ಸ್ವಲ್ಪ ದಪ್ಪನೇ ಇರಬೇಕು, ಯಾಕೆಂದರೆ ಅದರಲ್ಲಿ ಚಿಕನಲ್ಲಿ ಸ್ವಲ್ಪ ನೀರು ಒಂದೊಂದು ಸಲ ನೀರು ಬಿಡುತ್ತಲ್ಲ, ಅದಕ್ಕೆ ನೋಡಿ ಇಷ್ಟು ದಪ್ಪ ಇಟ್ಟಿದ್ದೇನೆ ನಾನು. ಇದಕ್ಕೆ ನಾನು 3 ಸ್ಪೂನು ಮೊಸರನ್ನು ಹಾಕ್ಕೊಳ್ತಾ ಇದ್ದೇನೆ. ಮೊಸರು ಹಾಕಿದರೆ ಚಿಕನ್ ತುಂಬ ಸಾಫ್ಟ್ ಆಗುತ್ತೆ. ಬೇಕಾದರೆ ನೋಡಿ, ಮೊಸರು ಹಾಕದೆ ಚಿಕನ್ ನೋಡಿ, ಮೊಸರು ಹಾಕಿ ನೋಡಿ. ಮೊಸರು ಹಾಕಿ ಮಿನಿಮಮ್ ಒಂದು ಅರ್ಧ 1 ಗಂಟೆ ಆದರೂ ಇಡಲೇಬೇಕು. ನಾನು ಇದನ್ನು ಸಂಜೆ ಮಾಡ್ತಿದ್ದೇನೆ, ಇದು ರಾತ್ರಿ ಊಟಕ್ಕೆ ನೋಡಿ. ಚಿಕನ್ನು ಇದನ್ನು ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಅಲ್ಲೆಲ್ಲ ಇಟ್ಟು ಪೇಸ್ಟನ್ನು ಅದರ ಮೇಲೆ ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಇದು ತುಂಬ ಚೆನ್ನಾಗಾಗುತ್ತೆ ಇದು ಫ್ರೈ. ಕಬಾಬ್ ಮಾಡೋದಕ್ಕಿಂತ ಇದು ತುಂಬ ಚೆಂದಾಗಿ ಇದು ಟೇಸ್ಟ್ ಇರುತ್ತೆ. ಇದಕ್ಕೆಲ್ಲ ಹಾಕಿರ್ತೇವಲ್ಲ ನಾವು, ಇದು ಸಾಮಾನು, ಇದು ಕೊತ್ತಂಬರಿ ಅದೆಲ್ಲ ಹಾಕಿರ್ತೇವೆ, ಹಾಗಾಗಿ ಇದು ತುಂಬ ಟೇಸ್ಟ್ ಆಗಿರುತ್ತೆ. ಶುಂಠಿ ಬೆಳ್ಳುಳ್ಳಿ ಎಲ್ಲ ತುಂಬ ಹಾಕಿರ್ತೇವಲ್ಲ, ಹಾಗಾಗಿ ಇದು ತುಂಬ ಚೆನ್ನಾಗಾಗಿರುತ್ತೆ ಇದು. ಇದನ್ನು ನಾನು ನೋಡಿ ಉಳಿದ ಪೇಸ್ಟನ್ನೆಲ್ಲ ಅಲ್ಲೆಲ್ಲೇ ಹಾಕಿ ಇದು ಸ್ಪೂನಲ್ಲಿ ಅದರ ಮೇಲೇ ಹೀಗೆ ಹಾಕಿ ಸುರಿತಾ ಇದ್ದೇನೆ. ಯಾಕೆಂದರೆ ಅದು ನಾವು ಫ್ರಿಜ್ಜಲ್ಲಿ ಇಟ್ಟು ತೆಗೆಯುವಾಗ ಅದು ತುಂಬ ಗಟ್ಟಿಯಾಗಿರ್ತದೆ. ಪೇಸ್ಟು ಎಲ್ಲ ಎಳೆದು ಅದರೊಳಗೆ ಎಲ್ಲ ಎಳೆದು ನೀರೆಲ್ಲ ಎಳೆದು ಪೇಸ್ಟ್ ಫುಲ್ಲು ಗಟ್ಟಿಯಾಗಿರ್ತದೆ ನೋಡಿ. ನಾನು ಈಗ ತೆಗೆದಿದ್ದೇನೆ ಫ್ರಿಜ್ಜಿಂದ ನೋಡಿ, ಸ್ವಲ್ಪ ಮಾತ್ರ ಸೈಡಲ್ಲಿ ನೀರುಂಟು, ಫುಲ್ ಗಟ್ಟಿಯಾಗಿದೆ.
ಸಾರಿ, ಅದು ತುಂಬ ಕತ್ತಲೆ ಕತ್ತಲೆ ಬಂದಿದೆ. ಇದು ಲೈಟು ಸ್ವಲ್ಪ ಇದಿತ್ತು, ಅದಕ್ಕೋಸ್ಕರ ಅಷ್ಟು ಕಾಣ್ತಾ ಇಲ್ಲ, ಸಾರಿ ಆಯಿತಾ. ನೋಡಿ, ನಾನು ಇದು ಫ್ರೈ ಮಾಡಲಿಕ್ಕೆ ಹಾಕ್ತಾ ಇದ್ದೇನೆ. ನೋಡಿ, ನಾನು ಇದನ್ನು ಫ್ರೈ ಮಾಡಿ ಹಾಕಿದ ನಂತರ ಸ್ವಲ್ಪ ಒಂದೇ ಸ್ಪೂನ್ ಹಾಕಿದ್ದು ನಾನು ಇದು ಎಣ್ಣೆ ಹಾಕಿ ನಾನು ಫ್ರೈ ಮಾಡಿ ಹಾಕಿದ ನಂತರ ಇದನ್ನು ನಾನು ಸ್ಲೋವಲ್ಲಿಟ್ಟು ಮುಚ್ಚಳ ಮುಚ್ಚಿ ಸ್ಲೋವಲ್ಲಿಟ್ಟು ಆಮೇಲೆ ನಾನು ಹಾಗೇ ಬಿಡೋದು. ಯಾಕೆಂದರೆ ಅದು ಫುಲ್ಲು ಬೆಂದಿರ್ತದೆ. ಇನ್ನೊಂದು ಸೈಡ್ ನಾನು ಸ್ವಲ್ಪ ಹೊತ್ತು ನೋಡಿ, ಇದು ನಾನು ಒಂದು 1/4 ಗಂಟೆ ಹಾಗೇ ಬಿಟ್ಟಿದ್ದೇನೆ. ಇದು ಬೆಂದಿದೆ. ನಾನು ಸ್ವಲ್ಪ ತಿರುಗಿಸಿ ಸ್ವಲ್ಪ ಅದು ಒಂದು ಸ್ವಲ್ಪ ಇದಾಗಲಿ ಅಂತ, ಮಸಾಲೆ ಕಾಯಲಿ ಅಂತ ನಾನು ತಿರುಗಿಸಿ ಹಾಕ್ತಾ ಇದ್ದೇನೆ. ಒಂದು ಸೈಡ್ ನೋಡಿ ತುಂಬ ಟಿಕ್ಕದಾಗೆ ಆಗಿದೆ ನೋಡಿ. ನೋಡಿ, ಎಲ್ಲವನ್ನು ತಿರುಗಿಸಿ ಹಾಕ್ತಾ ಇದ್ದೇನೆ ನಾನು. ಫುಲ್ಲು ಮಸಾಲೆ ಎಲ್ಲ ಚೆಂದ ಮಾಡಿ ಕಾಯಲಿ ಅಂತ ಇನ್ನೊಂದು ಸೈಡ್ ಹಾಕಿ ಎಣ್ಣೆ ಹಾಕ್ತಾಯಿದ್ದೇನೆ ನಾನು. ನೋಡಿ, ಇದು ಈಗ ಆಗಿದೆ. ಇದು ಚಿಕನ್ ಫ್ರೈ ಹೇಗೆ ಆಗಿದೆ ಅಂತ ನೋಡಿ. ಅದು ಕಾಣ್ತಾ ಇಲ್ಲ ಮಾತ್ರ, ಆಯಿತಾ. ನೋಡಿ, ನಾನು ಜಸ್ಟ್ ಇದು ಸೌಟಲ್ಲಿ ಸ್ವಲ್ಪ ಇದು ಮಾಡುವಾಗ ಚಿಕನ್ ಪೀಸ್ ಆಯಿತು, ಅಷ್ಟು ಸಾಫ್ಟ್ ಆಗಿದೆ ನೋಡಿ. ಎಷ್ಟು ತುಂಬ ಸಾಫ್ಟ್ ಆಗಿದೆ ಚಿಕನ್. ನೀವು ಕೂಡ ಮಾಡಿ ನೋಡಿ. ನಾವು ಇನ್ನು ಊಟ ಮಾಡ್ತೇವೆ. ಊಟ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇವೆ. ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ಗೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಏನಾದರೂ ತಪ್ಪಿದರೆ ಕ್ಷಮಿಸಿ. ಎಲ್ಲರಿಗೂ ಬಾಯ್.